ಮಂಗಳೂರಲ್ಲಿ ಮತ್ತೆ ಭಾರಿ ಮಳೆ ಸುರಿಯಲಾರಂಭಿಸಿದ್ದು ಹೊಂಡಗುಂಡಿಗಳ ರಸ್ತೆಯಲ್ಲಿ ಸಂಚಾರ ಕಷ್ಟಕರವಾಗಿದೆ। ಈ ನಡುವೆ ಕೂಳೂರು ರಾಷ್ಟ್ರೀಯ ಹೆದ್ದಾರಿಯ ಓವರ್ ಬ್ರಿಡ್ಜ್ನ ಕೆಳಭಾಗದಲ್ಲಿರುವ ಸರ್ವಿಸ್ ರಸ್ತೆಯ ವ್ಯವಸ್ಥೆಯನ್ನ ಕಂಡು ಜನ ಆಕ್ರೋಶಗೊಳಗಾಗ್ತಾ ಇದ್ದಾರೆ। ಹೊಂಡಗುಂಡಿ ಇರುವ ರಸ್ತೆಯಲ್ಲೇ ಸಂಸದರ ಈಜುಕೊಳ ಎಂಬ ಬೋರ್ಡ್ ಹಾಕಿ ಟೀಕೆ ಮಾಡಲಾಗಿದೆ। ಇನ್ನು ಇತ್ತೀಚೆಗೆ ಸಂಸದರು ನೀಡಿದ ಹೇಳಿಕೆ ಕೇಂದ್ರ ರಾಜ್ಯ ಪಾಲಿಕೆ ಮೂಜಿಲ ನಮ್ಮ ಕೈಟೆ ಎರಡಲ ಪನೊಡ್ಚಿ ಅಲ್ಲದೆ 3 ವರ್ಷದಿಂದ ಮೂಸಿ ನೋಡದ ಹೆದ್ದಾರಿ ಪ್ರಾಧಿಕಾರಕ್ಕೆ ಧಿಕ್ಕಾರ ಎಂಬಿತ್ಯಾದಿ ಡಿವೈಎಫ್ಐ ಕಾರ್ಯಕರ್ತರು ಅಲ್ಲಲ್ಲಿ ಬೋರ್ಡ್ ಹಾಕಿದ್ದಾರೆ। ಇದು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಮಾಡುವ ಕೆಲಸಕ್ಕೆ ಹಿಡಿದ ಕೈಗನ್ನಡಿ ಎಂದು ಸ್ಥಳೀಯರು ಟೀಕೆ ಮಾಡ್ತಾ ಇದ್ದಾರೆ।